ನಾವು ಯಾವುದೇ ದಾಳಿಗೆ ಐವನ್ ಡಿಸೋಜ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ ಜಗ್ಗುವುದಿಲ್ಲ ಬಿಜೆಪಿಯ ವೇದವಾಸ ಕಾಮತ್ತು ಮತ್ತೆ ಯಾರು ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇದಕ್ಕೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ. ರಾತ್ರಿ ಸುಮಾರು 11:30 ಗಂಟೆಗೆ ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ 3-4 ಬಾರಿ ಮನೆ ಹತ್ರ ಬಂದು ನೋಡಿ ಹೋಗಿ, ತದನಂತರ ನನ್ನ ಧರ್ಮಪತ್ನಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು ತದನಂತರ ನನ್ನ ಮನೆಯ ಬಾಗಿಲುಗಳಿಗೆ ಕಲ್ಲನ್ನು ಬಿಸಾಡಿದ್ದಾರೆ ಮತ್ತು ಮನೆಯನ್ನ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು, ಇದ್ರ ಹಿಂದೆನೇ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಅವರಿಗೆ ನಾನು ಶುಭ ಕೋರ್ತೇನೆ. ನಾವು ಯಾವುದೇ ದಾಳಿಗೆ ಐವನ್ ಡಿಸೋಜ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ ಜಗ್ಗುವುದಿಲ್ಲ ಬಿಜೆಪಿ ಅವರೇ ತಿಳ್ಕೊಳ್ಳಿ, ಇವತ್ತು ನೀವು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ. ಕಾಂಗ್ರೆಸ್ ಇನ್ನೂ ಬಲಿಷ್ಠಗೊಳ್ತದೆ. ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಶಕ್ತಿ ಬಂದಿದೆ. ನೀವು ನನಗೆ ಒಂದು ಶಕ್ತಿ ಬರಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಬಿಜೆಪಿಯ ವೇದವಾಸ ಕಾಮತ್ತು ಮತ್ತೆ ಯಾರು ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇದಕ್ಕೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ. ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು, ಜನ ದಂಗೆ ಇದ್ರು, ಬಾಂಗ್ಲಾದೇಶದಲ್ಲಿ ದಂಗೆ ಇದ್ರು, ಉಗಾಂಡದಲ್ಲಿ ದಂಗೆ ಇದ್ರು, ಅಮೆರಿಕದಲ್ಲಿ ದಂಗೆ ಇದ್ರು. ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಆಗಿದೆ ಅಂತ ಹೇಳುವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬಾಂಗ್ಲಾದೇಶ ನನ್ನ ಮೋಡಲ್ ಅಂತ ನಾನು ಹೇಳಿಲ್ಲ. ಬಾಂಗ್ಲಾದೇಶ ಮಾದರಿಯಲ್ಲಿ ದಾಳಿ ಮಾಡ್ತೇವೆ ಅಂತ ನಾನು ಹೇಳಿಲ್ಲ. ಬಾಂಗ್ಲಾದೇಶದ ವಿಷಯವನ್ನ ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಇಂಥ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ ಹೊರತು ಅದು ಹೇಳಿದ್ರೆ ಬಾಂಗ್ಲಾದೇಶದ ಹೆಸರು ಹೇಳಿದ ಐವಾನ್. ಬಾಂಗ್ಲಾದೇಶ ಅಂದ್ರೆ ಅವರ ಲೆಕ್ಕದಲ್ಲಿ ಅದು ಮುಸ್ಲಿಂ ರಾಷ್ಟ್ರ. ಇವತ್ತು ನಾನು ಹೇಳಿದಂತ ವಿಚಾರವನ್ನು ತಿರುಚಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನನ್ನ ಮೇಲೆ ಕೇಸು ದಾಖಲು ಮಾಡಿ ನಾವು ಕಾನೂನಿಗೆ ಮೊರೆ ಹೋಗ್ತೇವೆ. ಯಾರು ಬೇಡ ಹೇಳಿದ್ದಾರೆ ಸ್ವಾಮಿ? ಹೋಗಿ ಅದನ್ನು ಬಿಟ್ಟು ಐವನ್ ಡಿಸೋಜರ ಮನೆಗೆ ಕಲ್ಲು ಬಿಸಾಡ್ತದೆ ಅಂತ ಹೇಳಿದ್ರೆ ಇದು ನಿಮ್ಮ ಗೂಂಡಾ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿ ಅಲ್ಲ. ನಿಮ್ಗೆ ಈ ಸಂಸ್ಕೃತಿಯ ಮೂಲಕ ನಿಮ್ಗೆ ನಂಬಿಕೆ ಇರ್ಬೋದು. ಯಾಕಂದ್ರೆ ಮಹಾತ್ಮ ಗಾಂಧಿಯವರನ್ನ ಕೊಂದವರನ್ನು ನೀವು ದೇವರು ಅಂತ ಪೂಜಿಸ್ತಕ್ಕಂಥವ್ರು. ಅವರನ್ನೇ ಬಿಡ್ತಿಲ್ಲ, ಮತ್ತೆ ನಮ್ಗೆ ಇಲ್ಲಿ ಬಿಡ್ತೀರಿ. ಈ ರೀತಿಯ ಮನೋಭಾವ ಇದ್ದಂಥವರು ತಾವು ಇವತ್ತು ನನ್ನ ಮನೆಗೆ ಕಲ್ಲನ್ನು ಬಿಸಾಡಿದ್ದೀರಿ. ಐವನ್ ಡಿಸೋಜ ಒಬ್ಬನಲ್ಲ. ಐವನ್ ಡಿಸೋಜ ಅಂದ್ರೆ ಕಾಂಗ್ರೆಸ್ ಪಕ್ಷ. ಅವರಿದ್ದೇ ಐವನ್ ಡಿಸೋಜ ಇದ್ದೇ ಕಾಂಗ್ರೆಸ್ ಪಕ್ಷ ಇರ್ತದೆ.